ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆದಡಿಟ್ಟು ಮೀನುಗಾರರಿಗೆ ಎಣ್ಮ ಸಂಚಾರಿ ಶೀತಲೀಕರಣ ಗಾಡಿ ಕುಡ್ಲ ಹೊಯ್ಗೆ ಬಜಾರ್ದ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಕೇಂದ್ರ ಆಫೀಸ್ಲಿಡು ಗಾಡಿಲೆಗೆ ಚಾಲನೆ. ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಪಜ್ಜಿಮಿಯಿಂದ ಅಂಗಡಿಗೂ ಸೂಕೂರ್ನ ಕೇಸ್. ಆರೋಪಿನ ತುರ್ತು ಬಂಧನಗೊತ್ತಾಯ. ಉಬರ್ ಪೊಲೀಸ್ ಸ್ಟೇಷನ್ ಎದುರು ಹಿಂದೂ ಜಾಗರಣ ವೇದಿಕೆದ ಧರಣಿ ಪ್ರತಿಭಟನೆ. ಗುರು ಬೆಳದಿಂಗಳು ಸಂಸ್ಥೆ ಕುದ್ರೋಳಿದ ನೆಲೆಟ್ಟು ಸರ್ವಧರ್ಮದ ಧಾರ್ಮಿಕ ಕೇಂದ್ರೋಳಿಡು ಮರ್ದದ ದೈಬುಲಿಚ್ಚಿದೆ. ಜಪ್ಪು ಸೈಂಟ್ ಜೋಸೆಫ್ ಸೆಮಿನರಿ ಕಂಕನಾಡಿ ಗರೋಡಿ ಬೊಕ್ಕ ಕೋಡಿಕಲ್ದ ಗುರುದ್ವಾರಡು ದೈನಡಪುನ ಕಾರ್ಯಕ್ರಮ. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನೆಲೆಟ್ಟು ಜೋಕ್ಲಿನ ಸಿರಿಕೃಷ್ಣ ವೇಷ ಆನ್ಲೈನ್ ಪಂಥದ ಇನಾಂ ಪಟ್ಟಣ ಕಾರ್ಯಕ್ರಮ. ಬರೌಕಲ್ಪವನಕ್ಲಿನ ದಿನಾಚರಣೆಲೆ ಕೊಡು ಶಿಕ್ಷಕರಿಗೆ ಸಮ್ಮಾನದ ಮರ್ಯಾದೆ. ವಾರ್ತೆದ ವಿವರ. ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಕುಡ್ಲ ಹೊಯ್ಗೆ ಬಜಾರ್ ಕೇಂದ್ರ ಆಫೀಸ್ಡ್ ಸೋಮವಾರ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆದಡಿಟ್ಟು ಎಣ್ಮ ಸಂಚಾರಿ ಶೀತಲೀಕರಣ ಗಾಡಿಲಿನ ಉದಿಪನಾಂಡ್. ರಾಜ್ಯದ ಮೀನುಗಾರಿಕೆ ಬಂದರು ಬೊಕ್ಕ ಒಳನಾಡು ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ, ಶಾಸಕರು ವೇದವ್ಯಾಸ್ ಕಾಮತ್, ನಿಗಮದ ಗುರ್ಕಾರೆ ನಿತಿನ್ ಕುಮಾರ್ ಪಾಲ್ದೆ ತೊಂಡೇರು. ಕುಡ್ಲದ ಹೊಯ್ಗೆ ಬಜಾರ್ದ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಕೇಂದ್ರ ಆಫೀಸ್ಡ್ ಎನ್ಮ ಸಂಚಾರಿ ಶೀತಲೀಕರಣ ಗಾಡಿಲೆಗ್ ಚಾಲನೆ ಕೊರ್ಪುನ ಕಾರ್ಯಕ್ರಮ ಸೋಮವಾರ ಟಣೆ ಆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆದಡಿಟ್ಟು ಬಿಡುಗಡೆ ಆಯ್ನ ಸಂಚಾರಿ ಶೀತಲೀಕರಣ ಗಾಡಿಲೆಗ್ ರಾಜ್ಯದ ಮೀನುಗಾರಿಕೆ ಬಂದರು ಬೊಕ್ಕ ಒಳನಾಡ ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ ಪಚ್ಚೆ ಬಾವುಟ ಬೀಜಾದು ಚಾಲನೆ ಕೊರಿಯರು. ಜನಗಳಿಗಾಗಿ ಬದುಕಬೇಕು, ಯಾರೋ ಕಷ್ಟಪಡಬೇಕು ಅನ್ನತಕ್ಕಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಇದು ಯಾಕೆ ಆಗ್ತಂದರೆ ನಾವು ಇವತ್ತು ಆ ರೀತಿಯ ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಈ ಎಲ್ಲ ದೃಷ್ಟಿಯಿಂದ ನಮ್ಮ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ನಾವು ಇದರ ಬಗ್ಗೆ ಯೋಚನೆಯನ್ನು ಮಾಡಲಿಲ್ಲ. ಆದರೆ ಜನಸಂಘದ 2ನೇ ಅಧ್ಯಕ್ಷರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವರ ಏಕತ್ವದ ಮಾನವವಾದದ ಆರ್ಥಿಕ ನೀತಿಯಲ್ಲಿ ಅವರು ಆಗಲೇ ಉಲ್ಲೇಖವನ್ನು ಮಾಡಿದ್ದಾರೆ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಜನಸಂಖ್ಯೆ ಮತ್ತು ನಿರುದ್ಯೋಗ. ಈ ಜನಸಂಖ್ಯೆ ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಆ ರೀತಿಯ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿಕೊಂಡು, ಆದರೆ ನಮ್ಮ ಸರ್ಕಾರಗಳು ಅದು ಮಾಡಲಿ. 8 ವಾಹನಗಳ ಉದ್ಘಾಟನೆ ಮತ್ತು ಮುಂದಿನ ದಿನಗಳಲ್ಲಿ ಅದರ ಉಪಯೋಗಿಸಲಿಕ್ಕೆ ಅವಕಾಶಗಳನ್ನು KFDCಯಿಂದ ಮತ್ತು ಮಂತ್ರಿಗಳು ಇದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಭಾಳ ಸಂತೋಷ ಏನು ಅಂತ ಹೇಳಿದ್ರೆ, ನಿತಿನಣ್ಣ ಎಲ್ಲರೂ ಕೂಡ ಒಂದೇ ಬೀಗದ ಕೈಯನ್ನು ಒಮ್ಮೆ ತೆಗೆದುಕೊಳ್ಳೋದು. ನಿತಿನ್ ಕುಮಾರ್ 8 ಬೀಗದ ಕೈಯನ್ನು ಸಚಿವರೊಂದಿಗೆ ಪಡ್ಕೊಂಡಿದ್ದಾರೆ ಒಮ್ಮೆಲೆ. ಹಾಗಾಗಿ ಇದೊಂದು ಭಾಗ್ಯವೇ ಅಂತ ಹೇಳುವಂಥದ್ದು ಹೇಳಬಹುದು. ನಾವು ಯಾರಿಗಾದರೂ 1 ಬೀಗದ ಕೈ ಮೇಲೆ ಸಿಗುವುದಿಲ್ಲ, ಅದು 8 ಬೀಗದ ಕೈ ತಮಗೆ ಸಿಕ್ಕಿದೆ. ಇದರ ಒಂದು ನೇತೃತ್ವವನ್ನು ತಾವು ವಹಿಸ್ಕೊಂಡಿದ್ದೀರಿ. ಇದರ ಮುಖಾಂತರ ಇಡೀ ರಾಜ್ಯದ ಹಳ್ಳಿಗಳಲ್ಲಿ ಮಂಗಳೂರಿನ ಮೀನನ್ನು ಕಳಿಸುವ ಮುಖಾಂತರ ಹೆಚ್ಚಿನ ವ್ಯಾಪಾರದ ಉದ್ದಿಮೆಗೆ ವ್ಯವಸ್ಥಿತವಾಗಿ ಒಂದು ರೂಪರೇಖೆಯನ್ನು ತಾವು ಹಾಕಬೇಕು. ತಮ್ಮ ಕೈಯಿಂದ ಇದೆಲ್ಲ ನಡೀಲಿ, ಒಳ್ಳೆಯ ಉತ್ತಮವಾಗಿ ಎಲ್ಲರಿಗೂ ಸಹಕಾರವನ್ನು ದೊರೆಯಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾಕ್ತೇವೆ. ಶಾಸಕರು ವೇದವ್ಯಾಸ್ ಕಾಮತ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ನಿತಿನ್ ಕುಮಾರ್, ಮೀನುಗಾರರ ನಾಯಕರು, ಮೀನುಗಾರರ ಸಂಘದ ಸದಸ್ಯರು ಪಾಲ್ಗೊಂಡಿರು. ಉಬರ್ ಪರಗೇಟ್ ಕೈತಲೆ ಇಂಚಿಪ ಹಿಂದೂ ಸಂಘಟನೆದ ಕಾರ್ಯಕರ್ತರನ್ನ ಪಜಿಮಿಯಿಂದ ಅಂಗಡಿಗೂ ಸೂಕುರ್ದು ಭಾರಿ ನಷ್ಟೋ ಕಾರಣ ಆಯ್ನ ಆರೋಪಿಲಿನ ತುರ್ತು ಬಂಧನ ಮಲ್ಪೆರೆ ಒತ್ತಾಯ ಮಲ್ತದು ಸೋಮವಾರ ಹಿಂದೂ ಜಾಗರಣ ವೇದಿಕೆ ಬೇತೆ ಹಿಂದೂ ಸಂಘಟನೆಯಲ್ಲಿನ ಸೇರಿಗಿಡೆ ಒಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಎದುರು ಧರಣಿ ಪ್ರತಿಭಟನೆ ನಡಪಾಂಡು. ಉಬಾರ್ ಪರಗೇಟ್ ಕೈತಲು ಕೆಲವು ದಿನೋಡ್ ದುಂಬು ಹಿಂದೂ ಸಂಘಟನೆದ ಕಾರ್ಯಕರ್ತರ್ನ ಪಜ್ಜಿ ಮೀನು ಮಾರುನ ಅಂಗಡಿಗೂ ಸೂಕೊರ್ತುನ ಕೇಸಿಡ್ ಆರೋಪಿಲಿನ ತುರ್ತು ಬಂಧನ ಮಲ್ಪೊಡುಂದು ಒತ್ತಾಯ ಮಲ್ತದು ಸೋಮವಾರ ಹಿಂದೂ ಜಾಗರಣ ವೇದಿಕೆ ದುಂಬಾಳ್ತಿಡು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಎದುರು ಧರಣಿ ಪ್ರತಿಭಟನೆ ನಡಪಾಯಿರೋ. ನೇರ್ದುಂಬು ವಿರೋಧ ತೋಜಾದು ರಾಸ್ತಾ ರೋಕೋ ನಡಪಾದಿತ್ತೆರೋ. ಮಲ್ಲಮಟ್ಟದ ಪ್ರತಿಭಟನೆಗೂ ನಿಘಂಟು ಮಲ್ತದಿತ್ತೆರೋ. ಪೊಲೀಸ್ ಇಲಾಖೆ ಕೆಂಡು ನೀಡಿದವರ ಪ್ರತಿಭಟನೆ ಕೈ ಬಿಡ್ದಿತ್ತೆರೋ. ಸೆಪ್ಟೆಂಬರ್ 5 ಮುಟ್ಟ ಬಂಧನಗೂ ಗಡು ಕೊಡ್ದಿತ್ತೆರೋ. ಈ ನಡುಟು ಹಿಂದೂ ಜಾಗರಣ ವೇದಿಕೆ ನಾಯಕ ಜಗದೀಶ್ ಕಾರಂತ್ ಉಬಾರ್ಗ್ ಬತ್ತದು ಕಾರ್ಯಕರ್ತೆರಡ ಪಾತೆರ ಕತೆ ನಡಪಾದಿತ್ತೆರೋ. ಆರೋಪಿలను ಬಂಧನ ಆಯ್ ನೀಡಿದವರ ಬೇತೆ ಹಿಂದೂ ಸಂಘಲಿನ ಸೇರ್ಸಾ ಒಂದು ಸೋಮವಾರ ಪ್ರತಿಭಟನೆ ನಡಪಾದಿರೋ.
ನಾಯಕಿಯರು ಮುರಳೀಕೃಷ್ಣ ಸಂತಡ್ಕ, ಗಣರಾಜ್ ಭಟ್ ಕೇದಿಲ, ನರಸಿಂಹ ಶೆಟ್ಟಿ ಮಾಣಿ, ಭಾಸ್ಕರ ಧರ್ಮಸ್ಥಳ ಪ್ರತಿಭಟನೆ ಧರಣಿ ಉದ್ದೇಶಿಸಾದ ಪಾತಿರಿಯರು. ಬಾರಿ ಪೊಲೀಸ್ ಬಂದೋಬಸ್ತ್ ಇತ್ತಂಡು. ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಯಜಮಾನಿಕೆದ ಫೆರಾರಿ ಕಾರು ಯಲಹಂಕದ ಮೇಲ್ಸಂಕ ಕೈತಲು ಮಾರ್ಗದ ಡಿವೈಡರ್ ಗುದ್ದುದುಂಡು ಐತಾರ ರಾತ್ರಿ ನಡತನ ಈ ಸಂಗತಿಡು ಕಾರ್ಡಿತ್ತು ನಕಲು ಬಚವಾತೀರು ಯಲಹಂಕ ಸಂಚಾರಿ ಸ್ಟೇಷನ್ ಕೇಸ್ ಪಾಡ್ದೀರು. ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಯಜಮಾನಿಕೆದ ಫೆರಾರಿ ಕಾರು ಮಾರ್ಗದ ಡಿವೈಡರ್ಗೆ ಗುದ್ದಿನ ಸಂಗತಿ ಯಲಹಂಕ ಮೇಲ್ಸಂಕ ಕೈತಲ್ ನಡೆತದುಂಡು. ಐತಾರ ರಾತ್ರಿ 1 ಗಂಟೆಗೆ ಫಾರೂಕ್ ಯಜಮಾನಿಕೆದ MH02FF 5555 ನಮ್ರದ ಶ್ರೀಮಂತ ಕಾರ್ ಫೆರಾರಿ ಫೋಟೋಫಿನೋ ಡಿವೈಡರ್ಗೆ ಗುದ್ದಿ ನೀಡಿದ ಅವರ ಕಾರ್ದ ಎದುರ್ಮೆ ಇಡೀ ಪೊಡಿಯಾತಂಡು. ಕಾರಡಿತ್ತಿನಕಲು ಅಪಾಯದ ಬಚಾವಾತಿರು. ಈ ಬಗೆಟ್ ಯಲಹಂಕ ಸಂಚಾರಿ ಸ್ಟೇಷನ್ ಕೇಸ್ ಪಾಡ್ದಿರು. ಕರಿನವಾರ ಬೆಂಗಳೂರು ಶ್ರೀಮಂತ ಆಡಿ ಕಾರ್ ಮಾರ್ಗದ ಡಿವೈಡರ್ಗೆ ಗುದ್ದುದು ಇಲ್ಲೊಂದೆತ್ತ ಬರೆಗೋಡೆಗೆ ಇರ್ತದು. ತಮಿಳುನಾಡದ DMK ಶಾಸಕರ ನಮಗೆ ಸೇರಿದು 7 ಜನ ಜೀವ ಕಳೆವನ್ನೇನು ನೆಂಪು ಮಲ್ತನೊಲಿ. ಗುರು ಬೆಳದಿಂಗಳು ಸಂಸ್ಥೆ ಕುದ್ರೋಳಿ ಮುಕ್ಲು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 157ನೇ ವರ್ಷದ ಜನ್ಮದಿನಾಚರಣೆಯಲ್ಲಿ ಕೊಡು ಸರ್ವಧರ್ಮದ ಧಾರ್ಮಿಕ ಕೇಂದ್ರೊಳೆಡು ಮರ್ದದ ದೈಕ್ಲೇನ್ ನಡೆದಿತ್ತದೆ. ಐತರ ಕೂಡ್ಲ ಕಂಕನಾಡಿದ ಬ್ರಹ್ಮವೈದರ್ಕಳ ಗರೋಡಿದ ಸುತ್ತಮುತ್ತಲು ಮರ್ದದ ದೈಕ್ಲೇನ್ ನಡೆಯರು. ಗರೋಡಿ ಆಡಳಿತ ಸಮಿತಿದಕ್ಲು ಗುರು ಬೆಳದಿಂಗಳು ಸಂಸ್ಥೆದಕ್ಲು ಸಂಘ ಸಂಸ್ಥೆದಕ್ಲು ಪಾಲಿಕೆ ಸದಸ್ಯರು ಪಾಲ್ದೆ ತೊಂಡಿರು. ಗುರು ಬೆಳದಿಂಗಳು ಸಂಸ್ಥೆ ಕುದ್ರೋಳಿದ ನಿಲಿಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 157ನೇ ವರ್ಷದ ಜನ್ಮದಿನಾಚರಣೆಲೆಕ್ಕೊಡು ಸರ್ವಧರ್ಮದ ಧಾರ್ಮಿಕ ಕೇಂದ್ರಲೇಡು ಮರ್ದದ ದೈಕ್ಲೇನು ನಡೆದಿತ್ತದು. ಐತಾರ ಕುಡ್ಲದ ಕಂಕನಾಡಿ ಬ್ರಹ್ಮವೈದರ್ಕಳ ಗರುಡಿಡು ಕಾರ್ಯಕ್ರಮಾದಿದ್ದಿತ್ತೆರು. ಗರುಡಿದ ಆಡಳಿತ ಪದಾಧಿಕಾರಿಲು ಗುರು ಬೆಳದಿಂಗಳು ಸಂಸ್ಥೆ ಪದಾಧಿಕಾರಿಲು ಬೊಕ್ಕ ಬಿನ್ನಿರ್ನ ಸೇರಿಗೆಡು ಗರುಡಿದ ಸುತ್ತಮುತ್ತಡು ಮರ್ದದ ದೈಕ್ಲೇನು ನಡೆಯರು. ದಿನೇಶ್ ಅಂಚನ್ ಗರುಡಿ ಈ ಪೊರ್ತುಡು ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಈ ಪುಣ್ಯಸ್ಥಳಟ್ಟು ನಮ್ಮ ಗುರು ಬೆಳದಿಂಗಳು ಸಂಸ್ಥೆದ ಮುಖಾಂತರ ಈ ನಮ್ಮ ವಿಶ್ವವ್ಯಾಪಿ ಮಾತ್ರೆಗಳ ಗೊತ್ತುಂಡು ಪರಿಸರದ ಮಹತ್ವ ಇಂಚಿನ ಬಂದು ಆ ಮುಖಾಂತರವಾದ ನಾರಾಯಣ ಗುರುಕುಲನ ತತ್ವ ಆದರ್ಶವನ್ನು ಪಾಲನೆ ಮಂತೊಂದು ಐಟ್ ಒಂಜಿ ಕಾರ್ಯಕ್ರಮ ಈ ಒಂಜಿ ಔಷಧಿಯ ಸಸ್ಯಲ ನರ್ಪಂಚಿನ ಕಾರ್ಯಕ್ರಮ ಇನ್ನು ಭಾರಿ ಸಂತೋಷವನ್ನುಂಡು. ನಮ್ಮ ಶ್ರೀ ಬ್ರಹ್ಮವೈದರ್ಕರ ಗರಡಿ ಕ್ಷೇತ್ರದ ಈ ಪುಣ್ಯಲಟ್ಟು ದೈನ ನರ್ಪಂಚಿನ ಕೆಲಸ ಕಾರ್ಯನು ಶ್ರೀಯುತ ಪದ್ಮರಾಜ ಅವ್ರನ್ನ ಅಧ್ಯಕ್ಷರು ಗುರುದಂಗಲ ಬೆಳದಿಂಗಲದ ಆ ಒಂದು ಸಂಸ್ಥೆದ ಅದೊಟ್ಟಿಗೆ ಮಾತ್ರಲ್ಲ ಪದಾಧಿಕಾರಿನಕ್ಕೂ ಸದಸ್ಯನಕ್ಕೂ ಮಾತ್ರ ಸೇರಿದು ಈ ಮುಲ್ಪ ಆ ದೈನ ನರ್ಪಂಚಿನ ಪೊರ್ಲದ ಕಾರ್ಯಕ್ರಮವನ್ನು ಈ ಬೈದರ್ಲನ ಈ ಜಾಗಡು ನಡಪಾದು ಕುರಿಯರು ಅಂಚಾದ ಈ ಪರಿಸರದ ಸಂರಕ್ಷಣೆ ಕೊರೋನಾ ಬತ್ತದಕ್ಕೆ ತೋರ್ಪದು ಕೊಡಲು ಅಂಚಾದ ನಮ್ಮ ನೆತ್ತ ಒಂಜಿ ಬ್ರಹ್ಮಶ್ರೀ ನಾರಾಯಣ ಗುರುನ ಪ್ರೇರಣೆದ ಮುಖಾಂತರ ನಮ್ಮ ಈ ವೇಳೆಗೆ ಜತದ ಪರಿಸರ ಸಂರಕ್ಷಣೆ ಮಲ್ಪಗ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ನಂಗೆ ಪಂತೇರು ಪರಿಸರನ ನಮ ಸಂರಕ್ಷಣೆ ಮಲ್ತಂದ ಪರಿಸರ ನಮನ ಸಂರಕ್ಷಣೆ ಮಲ್ಪುದು ಅಂತ ನಾವು ಎಡ್ಡೆ ಉದ್ದೇಶದಿಂದ ಮಲ್ತದ. ಗುರು ಬೆಳದಿಂಗಳು ಸಂಸ್ಥೆ ಗುರುಕಾರ್ಯರು ಆರ್ ಪದ್ಮರಾಜ್, ಕುದ್ರೋಳಿ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಗುರು ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಜಯಾನಂದ, ಭಾಸ್ಕರ್, ಗರುಡಿದ ಮ್ಯಾನೇಜರ್ ಕಿಶೋರ್ ಜಪ್ಪು, ಮೊಕ್ತೇಸೇರರು ವಿಠಲ್ ಅಮೇವು, ಜೀವರಾಜ್, ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಗುರುಕಾರ್ಯರು ಸಂದೀಪ್ ಗರುಡಿ, ಟೀಮ್ ಗರುಡಿ ಸದಸ್ಯರು, ಗಿಜ್ಜಗಿರಿ ಕ್ಷೇತ್ರದ ಕೋಶಾಧಿಕಾರಿ ರವಿ ಪೂಜಾರಿ ಚಿಲಿಂಬಿ, ಪಾಲಿಕೆ ಸದಸ್ಯರು ಅನಿಲ್ ಪೂಜಾರಿ, ಪ್ರವೀಣ್ ಚಂದ್ರ ಆಳ್ವ, ಪರಿಸರ ಪ್ರೇಮಿ ಮಾಧವ ಉಳ್ಳಾಲ, ಅನಂತಾಡಿ ಬಾಕಿಲಗುತ್ತು ಗರೋಡಿ ಆಡಳಿತ ಮಂಡಳಿ ಗುರುಕಾರ್ಯರು ವಸಂತ ಪೂಜಾರಿ, ರವಿ ಉರುವ, ಸುನಿಲ್ ಕುಮಾರ್ ಬಜಾಲ್ ಪಾಲ್ಗೊಳ್ಳಿರು.
ಕುಡ್ಲ ಕೋಡಿಕಲ್ ಕ್ರಾಸ್ ಕರಾವಳಿ ಕಾಲೇಜ್ ಕೈತಲು ಕರೆಂಟ್ ತಾಗದು ಪೆತ್ತ ಒಂಜಿ ಜೀವ ಬುಡ್ ನಡೆದವರ ಮಹಾನಗರ ಪಾಲಿಕೆದ ಜವಾಬ್ದಾರಿದಾಂತಿ ಬೇಲಿಗೆ ಊರ್ದಕ್ಲು ಏವ್ರ ತೋಜೈನ ಸಂಗತಿ நடத்துதுண்டு சாதி லைட் கம்பದ ತಿರ್ತು ಕೇಬಲ್ ವೈರ್ ಸರಿಯಾದ ಪಾಡನ್ನು ನಡೆದವರ ಕರೆಂಟ್ ಪರಿತದು ಪೆತ್ತ ಸೈದಿಡು ಕುಡ್ಲಾ ಕೋಡಿಕಲ್ ಕ್ರಾಸ್ ಕರಾವಳಿ ಕಾಲೇಜ್ ಕೈತಲು ಕರೆಂಟ್ ತಾಗದು ತನ್ನಿತ ಪೆತ್ತ ಒಂಜಿ ಜೀವ ಬುಡ್ತುಂಡು ಮಹಾನಗರ ಪಾಲಿಕೆದ ಜವಾಬ್ದಾರಿದಾಂತಿ ಬೇಲಿಡ್ದು ಪೆತ್ತ ಸೈಯುಡಾಣಂದು ಊರ್ದಕ್ಲು ಪಾಲಿಕೆದ ಇಂಜಿನಿಯರ್ಲು ಜಾಗಿಗೆ ಬನ್ನಗ ಏವ್ರತೋ ಜಾಯಿರೋ ಸಾದಿ ಲೈಟ್ ಕಂಬದ ತಿರ್ತು ಕೇಬಲ್ ವೈಯರ್ ಸರಿಯಾದ ಪಾಡಂದಿತ್ತಿ ನೀಡಿದಾವ್ರ ಕರೆಂಟ್ ಪರಿತದು ಪೆತ್ತ ಸೈತದು ನಂದು ಊರ್ದಕ್ಲು ದೂರದೇರೋ ಪಾಲಿಕೆದ ಇರ್ವೇರ್ ಇಂಜಿನಿಯರ್ಲೆಗೂ ಜೋರ್ ಮಲ್ತಿ ನೀಡಿದಾವ್ರ ಅಕುಲು ಪೆತ್ತದ ಯಜಮಾನರ ಪಾತಿರ್ದು ಪರಿಹಾರ ಕೊರ್ಪವಾಂದ ನಂಬಾಯಿನ ಬಗೆಟ್ಟು ತೆರೆದು ಬೈದನು ಕಲ್ಕುರ ಪ್ರತಿಷ್ಠಾನದ ಅಷ್ಟಮಿಗೆ ನಡಪಾಯಿನ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷಪಂತುಡು ಗೆಂದಿನಕ್ಲೆಗ್ ಇನಾಮ್ ಕೊರ್ಪನ ಕಾರ್ಯಕ್ರಮ ಐತಾರ ಕುಡ್ಲದ ಶಾರದಾ ವಿದ್ಯಾಲಯಡು ನಡತನೆ ಈ ಪೊರ್ತುಡು ಬರವು ಕಲ್ಪವನಕ್ಲಿನ ದಿನಾಚರಣೆ ಲೆಕ್ಕಡು ಶಿಕ್ಷಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ಕುಡ್ಲದ ಕಲ್ಕುರ ಪ್ರತಿಷ್ಠಾನ ನಡಪಾದಿನ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷಪಂತುಡು ಗೆಂದಿನಕ್ಲೆಗ್ ಇನಾಮ್ ಕೊರ್ಪುನ ಬೊಕ್ಕ ಬರವು ಕಲ್ಪನಕ್ಲೆಗ್ ತಮ್ಮನದ ಮರ್ಯಾದಿಲೇಸು ಐತಾರ ಕುಡ್ಲದ ಶಾರದಾ ವಿದ್ಯಾಲಯಡು ನಡೆತಂಡ ಮಿನ್ನಿರ್ನ ಸೇರಿಗೇಡು ಇನಾಮ್ಲೇನು ಪಟ್ಟಿಯರೋ ಅಂಚನೆ ಪಂತುಡು ಪಾಲ್ದಿತ್ತೊನ್ನ ಮಾತಾ ಜೋಕ್ಲೆಗ್ಲ ಪ್ರಶಸ್ತಿ ಓಲೆ ಕೊರಿಯರೋ ಐತಾರ ಬರವು ಕಲ್ಪನಕ್ಲಿನ ದಿನಾಚರಣೆ ಆಯ್ ನೀಡಿದವ್ರ ಮಾಸ್ಟರ್ ಬೊಕ್ಕ ಟೀಚರ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೇರೋ ವಿಪ್ಲವದಲ್ಲಿ ಅವರ ಸೇವೆ ಸಲ್ಲಿಸಿದಾಗಲೇ ಜಗತ್ತು ವಿಕೃತ ವಿಪ್ಲವದಿಂದ ಅದು ಪಾರಾಗ್ತದೆ ಎನ್ನುವಂಥ ಚಿಂತನೆ ಸದಾಶಯ ನಮ್ಮದು ಅಂತ ಹೇಳ್ತಾ ಕಲ್ಕೂರ ಪ್ರತಿಷ್ಠಾನದ ಪರವಾಗಿ ಈ ವಿದ್ಯಾಸಂಸ್ಥೆ ಶಾರದಾ ವಿದ್ಯಾಲಯ ಅದರ ಕಾರ್ಯದರ್ಶಿ ಕೋಶಾಧಿಕಾರಿಯಾಗಿಯೂ ನಾನು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಿಮ್ಮನ್ನೆಲ್ಲರನ್ನು ಸ್ವಾಗತ ಮಾಡ್ತಾ ಸಣ್ಣ ಆತಿಥ್ಯ ಸ್ವೀಕರಿಸಿ ನಿಮ್ಮ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣ್ತಾ ಮುಂದಕ್ಕೆ ಆ ಮಕ್ಕಳು ಈ ದೇಶದ ಪ್ರಧಾನಮಂತ್ರಿಯೋ, ಈ ದೇಶದಲ್ಲಿ ಮತ್ತೋರ್ವ ಕೃಷ್ಣನೋ, ಈ ದೇಶದಲ್ಲಿ ಮತ್ತೋರ್ವ ಯತಿಶ್ರೇಷ್ಠರು ಆಗಿ ಬಾಳಿ ಬೆಳಗಲಿ ಅಂತ ಹೇಳುವಂಥ ಸದಾಶಯದೊಂದಿಗೆ ನಮ್ಮ ಎರಡನೆಯ ರಾಷ್ಟ್ರಾಧ್ಯಕ್ಷರು ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರು ತನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಶಿಕ್ಷಕರಿಗೂ ಗೌರವವನ್ನು ಕೊಡುವ ರೀತಿಯಲ್ಲಿ ಆಚರಿಸಬೇಕು ಅಂತೇಳಿ ಅವರು ತಿಳಿಸಿದ ಹಾಗೆ ನಾವು ಇವತ್ತು ಅತ್ಯಂತ ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಕೊರೋನಾ ಪ್ರಯುಕ್ತ ದೊಡ್ಡ ಕಾರ್ಯಕ್ರಮಗಳಿಗೆ ಇವತ್ತು ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ಶಿಕ್ಷಕರನ್ನು ಭಗವಂತನನ್ನು ಸ್ಮರಿಸಿ ಭಗವಂತನನ್ನು ಸೇರಲಿಕ್ಕೆ ನಮಗೆ ಸಹಾಯ ಮಾಡತಕ್ಕಂಥ, ನಮ್ಮನ್ನು ಅರಿತುಕೊಳ್ಳಲಿಕ್ಕೆ ಸಹಾಯ ಮಾಡತಕ್ಕಂಥ ಗುರುಗಳನ್ನು ಸ್ಮರಿಸುವಂಥ ಈ ಒಂದು ಪುಣ್ಯ ಅವಸರದಲ್ಲಿ ಎಲ್ಲ ಗುರುಗಳಿಗೂ ಆ ಗುರುಗಳಿಂದ ಪಾಠವನ್ನು ಪಡೆದಂಥ ಶಿಷ್ಯರಿಗೂ ಕೂಡ ಆ ಭಗವಂತ ಸನ್ಮಂಗಳವನ್ನು ಕರುಣಿಸಲಿ. ಕಾರ್ಯಕ್ರಮಟ್ಟು ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ, ಶಾರದಾ ಬರವು ಸಂಸ್ಥೆಲಿನ ಗುರುಕಾರ್ಯರು ಎಂಬಿ ಪುರಾಣಿ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಶಾರದಾ ವಿದ್ಯಾಲಯದ ಉತ್ತ ಪ್ರಿನ್ಸಿಪಾಲರು ದಯಾನಂದ್ ಕಟೀಲ್, ಡ್ರಾಯಿಂಗ್ ಮಾಸ್ಟರ್ ಜಾನ್ ಚಂದ್ರನ್ ಪಾಲ್ಗೊಂಡಿರೋ. ಕುಂದಾಪುರ ತಾಲೂಕದ ಆಲೂರು ಕೈತಲು ದೀಪಿಕಾ ಪನ್ಪುನ ಪೊಂಜಿನ ಪೆದುಪಾಯರ ಆಂಬ್ಯುಲೆನ್ಸ್ ಕೊನಗ
ಪೆದ್ದುನ ಬೇನೆ ಜೋರಾದು ಅರ ಆಂಬ್ಯುಲೆನ್ಸ್ ಪೆದ್ದುನ ಸಂಗತಿ ನಡೆತದಂಡು ಅಪ್ಪೆ ಬೊಕ್ಕ ಆಣಬಾಲಿನ ಕೋಟ ಸಮುದಾಯ ಆರೋಗ್ಯ ಕೇಂದ್ರಗೂ ಸೇರ್ಸದಿತ್ತದು ಆರೋಗ್ಯಡು ಉಲ್ಲಿರಿಂದ ತಿರಿದು ಬೈದಂಡು ಪೊಂಜವರ್ತಿ ಆಂಬ್ಯುಲೆನ್ಸ್ ಡೇ ಪೆದ್ದದು ಆಣಬಾಲೆಗೆ ಜನ್ಮ ಕೊರನ ಸಂಗತಿ ಕುಂದಾಪುರ ತಾಲೂಕುದ ಆಲೂರು ಕೈತಲ್ ನಡೆತದಂಡು ದೀಪಿಕಾ ಪಂಪುನ ಪೊಂಜೋಗು ಪೆದ್ದುನ ಬೇನೆ ಬನ್ನಗ ನೂತೆನ್ಮ ಆಂಬ್ಯುಲೆನ್ಸ್ಗೆ ಫೋನ್ ಮಲ್ತದು ಬರ್ಪುಡಾದೇರೋ ಆಂಬ್ಯುಲೆನ್ಸ್ ಆಸ್ಪತ್ರೆಗೆ ಕೊನಗ ಪೆದ್ದುನ ಬೇನೆ ಹೆಚ್ಚಾದು ಸಾದಿದ ನಡುಟೆ ಗಾಡಿ ಉಂತಾದು ಅರೆನು ಪೆದ್ದಾಯರು ಈ ಪೊರ್ತುಡು ರಾಘವೇಂದ್ರ ಶೆಟ್ಟಿ ಬೊಕ್ಕ ಅಶೋಕ್ ಪಂಪುನ ಇರುವೇರು ಆಂಬ್ಯುಲೆನ್ಸ್ ಹಿಡಿತೇರು ಅಪ್ಪೆ ಬೊಕ್ಕ ಬಾಲೆನು ಕೋಟಾ ಸಮುದಾಯ ಆರೋಗ್ಯ ಕೇಂದ್ರಗೂ ಸೇರ್ಸಾದಿತದು ಅಪ್ಪೆ ದೀಪಿಕಾ ಬೊಕ್ಕ ಆಣಬಾಲೆ ಆರೋಗ್ಯಡುಲ್ಲಿರಂದು ತೆರೆದು ಬೈದನು ಕುದ್ರೋಳಿದ ಗುರು ಬೆಳದಿಂಗಳು ಸಂಸ್ಥೆ ಗರೋಡಿ ದೈವಸ್ಥಾನ ಪಳ್ಳಿ ಇಂಗ್ರೇಜಿ ಬೊಕ್ಕ ಗುರುದ್ವಾರೊಲಿನ ಪರಿಸರಡು ಮರ್ದದ ದೈಕ್ನೆ ನಡೊಂದುಂಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 127ನ ಜನ್ಮದಿನಾಚರಣೆ ಲೆಕ್ಕೊಡು ನಡಪವನ ಈ ಕಾರ್ಯಕ್ರಮಟು ಐತಾರ ಜಪ್ಪುದ ಸೈಂಟ್ ಜೋಸೆಫ್ ಸೆಮಿನರಿ ಬೊಕ್ಕ ಕುಡ್ಲ ಕೋಡಿಕಲ್ದ ಗುರುದ್ವಾರಡು ಮರ್ದದ ದೈಕ್ನೆ ನಡೆಯಿರು ಕುದ್ರೋಳಿದ ಗುರು ಬೆಳದಿಂಗಳು ಸಂಸ್ಥೆದ ನಿಲೆಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 127ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಗರುಡಿ ದೇವಸ್ಥಾನ ದೈವಸ್ಥಾನ ಪಳ್ಳಿ ಇಂಗ್ರೇಜಿ ಗುರುದ್ವಾರೊಲೆಡು ಮರ್ದದೈ ನಡಿಯರೆ ಸಂಕಲ್ಪ ಮಲ್ತದಿತ್ತದು ಐತಾರ ಕುಡ್ಲಡು ಒಟ್ಟು ಮೂಜಿ ಕಾರ್ಯಕ್ರಮ ನಡೆತಂಡು ಸುರುಕಾದು ಜಪ್ಪುದ ಸಂತ ಜೋಸೆಫಿರ್ನ ಸೆಮಿನಾರ್ಡ್ ಮರ್ದದ ದೈಕ್ಲಿನ ನಡಿಯೇರ ಈ ಪೊರ್ತುಡು ಧರ್ಮಗುರುಕುಲು ಪಾತಿರ್ದು ಗುರು ಬೆಳದಿಂಗಳು ಸಂಸ್ಥೆದ ಈ ಎಡ್ಡೆ ಕಾರ್ಯಗೂ ಮೆಚ್ಚುಗೆ ತೆರಿಪಾದು ಎಡ್ಡೆಪ್ಪು ಬಯಕೇರು ಕಾರ್ಯಕ್ರಮ ಇಲ್ಲಿ ಮಾತ್ರ ಅಲ್ಲ, ಹಲವು ಸ್ಥಳಗಳಲ್ಲಿ ನೀವು ಹಮ್ಮಿಕೊಂಡಿದ್ದೀರಿ ನನಗೆ ತಿಳಿದಿದೆ. ಇದನ್ನು ಮುಂದುವರಿಸಿರಿ. ಇದರಿಂದ ನಮಗೆಲ್ಲ ಒಂದು ಶುಭ್ರ ಸ್ವಚ್ಛ ಪ್ರಕ್ರಿಯೆಯು ರೂಪಿಸುವಂತೆ ನಮಗೆ ಅವಕಾಶ ಬರಲಿ. ನಿಮಗೆಲ್ಲರಿಗೆ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ರೆಕ್ಟರ್ ರೊನಾಲ್ಡ್ ಸೆರಾವೋ, ಆಡಳಿತಾಧಿಕಾರಿ ಲಸ್ರಾದೋ, ಪ್ರೊಫೆಸರ್ ಧರ್ಮಗುರು ನವೀನ್ ಪಿಂಟೋ, ಬೊಕ್ಕ ಮನೋಜ್ ಮ್ಯಾಥ್ಯೂ, ಮಾಜಿ ಶಾಸಕರು ಜೆಆರ್ ಲೋಬೋ, ಮರಿಯನ್ ಬಿಲ್ಡರ್ಸ್ ದ ನವೀನ್ ಕರ್ಡೋಜಾ, ಮಾಂಡ್ ಸೋಬಾಣ್ ದ ಗುರುಕಾರ್ಯರು ಲೂಯಿ ಪಿಂಟೋ, ಗುರು ಚಾರಿಟೇಬಲ್ ಟ್ರಸ್ಟ್ ದ ಗುರುಕಾರ್ಯರು ಜಯಾನಂದ ಭಾಸ್ಕರ್, ಎಂಸಿಸಿ ಬ್ಯಾಂಕ್ ಗುರುಕಾರ್ಯರ್ ಅನಿಲ್ ಲೋಬೋ, ಪಾಲಿಕೆ ಸದಸ್ಯರು ಅನಿಲ್ ಕುಮಾರ್, ಪ್ರೊಫೆಸರ್ ಎಂಎಸ್ ಕೋಟ್ಯಾನ್, ಡೆಕೋರೇಟರ್ ರೋಹಿದಾಸ್, ಪರಿಸರ ಪ್ರೇಮಿ ಜೀತ್ ಮಿಲನ್ ರೋಜ್, ಮಾಧವ ಉಳ್ಳಾಲ, ರವಿ ಉರುವ ಬೊಕ್ಕ ಸಂಘಟಕರು, ಸಾಮಾಜಿಕ ಕಾರ್ಯಕರ್ತರು ಸುನಿಲ್ ಕುಮಾರ್ ಪಾಲ್ಗೊಳ್ಳುತ್ತಿದ್ದರು. ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಆರ್ ಪದ್ಮರಾಜ್ ತುಂಬಾಳ್ತಿಡ್ ಈ ಕಾರ್ಯಕ್ರಮ ನಡೆತೊಂದುಂಡು. ಕೋಡಿಕಲ್ದ ಗುರುದ್ವಾರಡು ನಡಪಾಯಿನ ಕಾರ್ಯಕ್ರಮಟು ಗುರುದ್ವಾರದ ಆಡಳಿತ ಸಮಿತಿದ ಕುಲುಬೊಕ್ಕ ಬಿನ್ನಿರ್ನ ಸೇರಿಗೆಡು ಮರ್ದದ ದೈಕ್ಲೇನ ನಡಿಗೇರ. ಗುರುದ್ವಾರ ಸಮಿತಿ ಕಾರ್ಯಂತರ ಇಕ್ಬಾಲ್ ಸಿಂಗ್, ಗುರುಕಾರ್ಯರು ಮಹಿಪಾಲ್ ಸಿಂಗ್, ಕರ್ಮಂದರ್ ಸಿಂಗ್, ಪೂಜೆ ಮಲ್ಪನ ಜ್ಞಾನಿ ಪ್ರವೀಣ್ ಸಿಂಗ್, ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಆರ್ ಪದ್ಮರಾಜ್, ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಗುರು ಚಾರಿಟಬಲ್ ಟ್ರಸ್ಟ್ ದ ಗುರುಕಾರ್ಯರು ಜಯಾನಂದ, ದಿನೇಶ್ ಅಂಚನ್ ಪಾಲ್ಗೊಳ್ಳುತ್ತಿದ್ದರು. ಬೆಳ್ತಂಗಡಿ ಕರಂಬರ್ ಕ್ವಾರ್ಟರ್ಸ್ ಜಾಗೆ ಒಂಜಿಟ್ಟು ಮಾಮಲ್ಲ ಕಾಳಿಂಗ ಸರ್ಪೆ ತೋಜಿದಿತ್ತಡು ಗ್ರಾಮದಕ್ಲು ತುರ್ತುಡು ಸ್ನೇಕ್ ಜಾಯರಿಗೆ ಫೋನ್ ಮಲ್ತದು ಲೆಪಡಾದೇರು. ಸ್ನೇಕ್ ಜಾಯ್ ಕಾಳಿಂಗನ್ನು ಪತ್ತದು ರಕ್ಷಣೆದ ಜಾಗೆಗೆ ಬಿಡ್ದು ಊರುದಕ್ಲಿನ ಮೆಚ್ಚುಗೆ ಪಡಿತೀರು. ಇಂಚಿಪ್ಪದ ದಿನಕ್ಲೀಡು ಇಸದಿಂಜಿದಿ ಉಚ್ಚುಲು ಗುಡ್ಡೆ ಕಾಡು ಬಲ್ಲೆ ಬುಡ್ದು ಊರುಗು ಬರ್ಪುನ ಜನಕ್ಲಿಗೆ ತುಚ್ಚಿದ ಸೈಪುನ ಏತೋ ಉದಾರ್ ಮೇಲುಂಡು. ಬೆಳ್ತಂಗಡಿ ಕರಂಬಾರ ಕ್ವಾರ್ಟರ್ಸ್ ಜಾಗಿ ಒಂಜಿಟ್ಟು ಮಾಮಲ್ಲ ವಜಂದ ಕಾಳಿಂಗ ಸರ್ಪೆ ಒಂಜಿ ತೋಜಿದ. ಕರಂಬಾರ ಕ್ವಾರ್ಟರ್ಸ್ ರಾಮಕುಮಾರ್ ಪಂಪನರ್ನ ಜಾಗಿಡು ಉಚ್ಚು ತೋಜಿದಿದ್ದು ಅಪಗನೆ ಊರ್ದಕಲು ಸ್ನೇಕ್ ಜಾಯರಿಗೆ ಫೋನ್ ಮಲ್ತಿದೇರ. ಮಾಹಿತಿ ತಿಕ್ಕದು ತುರ್ತು ಜಾಗೆಗೆ ಬತ್ತಿನ ಸ್ನೇಕ್ ಜಾಯಿ ಕಾಳಿಂಗ ಸರ್ಪನ್ ಪತ್ತದು ರಕ್ಷಣೆದ ಜಾಗೆಗೆ ಬಿಡ್ತೇರ. ಜಾಯಿರ್ನ ಈ ಕಾರ್ಯಗೂ ಸಾರ್ವಜನಿಕರು ಭಾರಿ ಮೆಚ್ಚುಗೆ ತೆರಿಪಾದಿರ.
ಹಾಳಿಗೆ ಒಂದು ದಿನ ಸಂಕವಲ್ಲ ಇತ್ತೆ ಕೊಡೂರು ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆದಡಿಟ್ಟು ಮೀನುಗಾರರಿಗೆ ಎಣ್ಮ ಸಂಚಾರಿ ಶೀತಲೀಕರಣ ಗಾಡಿ ಕುಡ್ಲ ಹೊಯ್ಗೆ ಬಜಾರ್ದ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಕೇಂದ್ರ ಆಫೀಸ್ಲಿಡು ಗಾಡಿಲೆಗೆ ಚಾಲನೆ. ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಪಜ್ಜಿಮೀನಿಂದ ಅಂಗಡಿಗೂ ಸೂಕೂರ್ನ ಕೇಸ್. ಆರೋಪಿನ ತುರ್ತು ಬಂಧನಗೊತ್ತಾಯ. ಉಬರ್ ಪೊಲೀಸ್ ಸ್ಟೇಷನ್ ಎದುರು ಹಿಂದೂ ಜಾಗರಣ ವೇದಿಕೆದ ಧರಣಿ ಪ್ರತಿಭಟನೆ. ಗುರು ಬೆಳದಿಂಗಳು ಸಂಸ್ಥೆ ಕುದ್ರೋಳಿದ ನೆಲೆಟ್ಟು ಸರ್ವಧರ್ಮದ ಧಾರ್ಮಿಕ ಕೇಂದ್ರೋಳಿಡು ಮರ್ದದ ದೈಬುಲಿಚ್ಚಿದೆ. ಜಪ್ಪು ಸೈಂಟ್ ಜೋಸೆಫ್ ಸೆಮಿನರಿ ಕಂಕನಾಡಿ ಗರೋಡಿ ಬೊಕ್ಕ ಕೋಡಿಕಲ್ದ ಗುರುದ್ವಾರಡು ದೈನಡಪುನ ಕಾರ್ಯಕ್ರಮ. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನೆಲೆಟ್ಟು ಜೋಕ್ಲಿನ ಸಿರಿಕೃಷ್ಣ ವೇಷ ಆನ್ಲೈನ್ ಪಂಥದ ಇನಾಂ ಪಟ್ಟಣ ಕಾರ್ಯಕ್ರಮ. ಬರೋ ಕಲ್ಪವನಕ್ಲಿನ ದಿನಾಚರಣೆಯಲ್ಲಿ ಕೊಡು ಶಿಕ್ಷಕರಿಗೆ ಸಮ್ಮಾನದ ಮರ್ಯಾದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದ ತೂ ಒಂದಿಪ್ಪುಲೆ ನಮ್ಮ ಕುಡ್ಲ 24/7 ಸೊಲ್ಮೇಲೆ.